ಪುತ್ತೂರಿಗೆ ಈ ದಿನ ಭಾಳ ಒಂದು ದುಃಖದ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮುಖ್ಯವಾಗಿ ನೆಲ್ಲಿಕಟ್ಟೆ ಸುಧಾಕರ್ ಶೆಟ್ಟಿಯವರು ಹಿರಿಯರು, ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ತಮ್ಮನ್ನು ಭಾಳಷ್ಟು ತೊಡಗಿಸಿಕೊಂಡಂಥವರು. ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಅವರು ಹಿರಿಯ ನೇತಾರರು. ಕಾಂಗ್ರೆಸ್ ಪಕ್ಷದ ಸಂಘಟನೆಗಾಗಿ ಭಾಳಷ್ಟು ವರ್ಷಗಳ ಕಾಲ ತನ್ನನ್ನು ತಾನು ತೊಡಗಿಸಿಕೊಂಡಂಥವರು. ಒಂದು ಸಜ್ಜನ ರಾಜಕಾರಣಿ ಅಂತ ಹೇಳಿದರೂ ತಪ್ಪಾಗಲಾರದು. ಸುಮಾರು ವರ್ಷಗಳ ಕಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದು 2 ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧಿಸಿ ಪಕ್ಷ ಸಂಘಟನೆಯನ್ನು ಮತ್ತು ರಾಜ್ಯ ಮಟ್ಟದಲ್ಲೇ ಗುರುತಿಸಲ್ಪಟ್ಟಂಥ ಪುತ್ತೂರಿನ ಓರ್ವ ಕಾಂಗ್ರೆಸ್ ನಾಯಕರು. ಅದರ ಜೊತೆಯಾಗಿ ಅವರು ಧಾರ್ಮಿಕವಾಗಿ ಭಾಳಷ್ಟು ದೈವ ಭಕ್ತರು. ಇತಿಹಾಸ ಪ್ರಸಿದ್ಧವಾದ ಪುತ್ತೂರು ಗಣಪತಿ ಅಂತೇಳಿದರೆ ಕೋರ್ಟ್ ಮೈದಾನದ ಗಣಪತಿ, ಕಿಲ್ಲೆ ಮೈದಾನದಲ್ಲಿ ನಡೆಯುವಂಥ ಗಣಪತಿಯ ಒಂದು ಆರಾಧನೆ ಮತ್ತು ಅದರ ಸಂಘಟನೆಯನ್ನು ಈ ತನಕ ಭಾಳ ಯಶಸ್ವಿಯಾಗಿ ಪ್ರತಿಯೊಬ್ಬ ಭಕ್ತರಿಗೂ ಮನಮುಟ್ಟುವ ರೀತಿಯಲ್ಲಿ, ಆ ಭಕ್ತಿಯ ಪರಾಕಾಷ್ಠೆಯನ್ನು ಮುಟ್ಟುವ ರೀತಿಯಲ್ಲಿ ಗಣಪತಿಯ ಆರಾಧನೆಯನ್ನು ಮಾಡ್ತಾ ಇದ್ದಂಥವರು ಸುಧಾಕರ್ ಶೆಟ್ಟಿಯವರು. ಹಾಗಾಗಿ ಅವರ ದೈವಾರಾಧನೆ, ಗಣಪತಿ ಆರಾಧನೆಯೂ ಒಂದು ನಮಗೆ ಯಾವಾಗಲೂ ಸ್ಮರಿಸತಕ್ಕದ್ದು. ಈ ಚೌತಿಯ ಈ ಸಂದರ್ಭದಲ್ಲಿ ಅವರನ್ನು ನಾವು ಇವತ್ತು ಅಗಲಿರುವಂಥದ್ದು ಒಂದು ರೀತಿಯ ದೊಡ್ಡ ದುಃಖ. ಜೊತೆಯಾಗಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗದಲ್ಲಿ ಅವರ ಮನೆಯ ವಾಸ್ತವ್ಯ ಇದ್ದು ಪ್ರತಿನಿತ್ಯ ಮಹಾಲಿಂಗೇಶ್ವರ ದೇವರ ಸನ್ನಿಧಿಗೆ ಹೋಗುವಂಥ ಪರಮ ಭಕ್ತನಾಗಿ ಆ ದೇವಸ್ಥಾನದಲ್ಲೂ ಸೇವೆಗೈಯುವಂಥ ಒಂದು ಅವಕಾಶ ಅವರ ಪಾಲಿಗೆ ಒದಗಿರುವಂಥದ್ದನ್ನು ನಾನಿಲ್ಲಿ ಉಲ್ಲೇಖ ಮಾಡುವಂಥದ್ದು. ಅಂಥ ಓರ್ವ ಶ್ರೇಷ್ಠ ವ್ಯಕ್ತಿಯನ್ನು ನಾವು ಇವತ್ತು ಕಳಕೊಂಡಿದ್ದೇವೆ. ಆದರೆ ತನ್ನ ಜೀವನದುದ್ದಕ್ಕೂ ಅವರ ಒಳ್ಳೆಯ ಕೆಲಸ ಕಾರ್ಯಗಳು ಅವರ ಕುಟುಂಬಕ್ಕೆ ಮತ್ತು ಈ ಸಮಾಜಕ್ಕೆ ಒಂದು ಆದರ್ಶಮಯ. ಆ ದೃಷ್ಟಿಯಲ್ಲಿ ಅವರ ದುಃಖವನ್ನು ಸಹಿಸುವಂಥ ಒಂದು ಶಕ್ತಿಯನ್ನು ಇಡೀ ಸಮಾಜಕ್ಕೆ, ಇಡೀ ವ್ಯವಸ್ಥೆಗೆ ಪರಮಾತ್ಮನು ಒದಗಿಸುವ ಜೊತೆಗೆ ಅವರ ಕುಟುಂಬದವರಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಪರಮಾತ್ಮನು ಕೊಡಲಿ, ಅವರಿಗೆ ಸದಾ ಚಿರಶಾಂತಿ ಸಿಗಲಿ ಅಂತೇಳಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಿದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.